ಕುಡ್ಲಗ್ ಕಮಿಷನರ್ ಆದ ಬತ್ತಿನ ಡಾಕ್ಟರ್ ಹರ್ಷ ಮೈ ಬೀಟ್ ಮೈ ಪ್ರೈಡ್ ನಮ್ಮ ಕುಡ್ಲದ ಪೊಲೀಸ್ ಪನ್ಪಿನ ಹೊಸ ಸಿಸ್ಟಮ್ನು ಶುರು ಮಲ್ತೇರು. ಈ ಸಿಸ್ಟಮ್ ಎಂಚ ಕೆಲಸ ಮಲ್ಪುನು ಪನ್ನಾಗ ಬೀಟ್ ಸಿಸ್ಟಮ್ದ ವಾಟ್ಸಪ್ ಗ್ರೂಪ್ಗೆ ಸೇರಿನ ವ್ಯಕ್ತಿ ದಾದ ಇನ್ಫಾರ್ಮೇಷನ್ ಕೊರುಂಡಲ ಅವು ಸೀದಾ ಕಮಿಷನರ್ ಆಫೀಸ್ ಇತ್ತಿನ ಸಿಟಿ ಕಂಟ್ರೋಲ್ ರೂಮ್ಗೆ ಬತ್ತು ಸೇರುಂಡು. ಕಂಟ್ರೋಲ್ ರೂಮ್ಡು SI ರಂಗೇಗೌಡ ಸೇರಿನಂಚ ಒಟ್ಟು 25 ಪೊಲೀಸ್ ತಕ್ಕಲು ದಿನಕ್ಕೆ 24 ಗಂಟೆದ ಲೆಕ್ಕ ಕೆಲಸ ಮಲ್ತೊಂದು ಪೋಯರು. ಮೊಕಲು ವಾಟ್ಸಪ್ಡು ಕಂಟ್ರೋಲ್ ರೂಮ್ಗೆ ಬತ್ತಿನ ಮೆಸೇಜಿನ ಅಪಗಣೆ ಪರಿಶೀಲನೆ ಮಲ್ತದು ಕೂಡಲೇ ಕಂಪ್ಲೇಂಟ್ ಇತ್ತಿನ ಜಾಗದ ಪೊಲೀಸ್ ಸ್ಟೇಷನ್ದ ತನಿಖಾಧಿಕಾರಿಗಳಿಗೆ ಇನ್ಫಾರ್ಮೇಷನ್ ಪಾಸ್ ಮಲ್ಪೇರು. ಈ ಬಗೆಟ್ ಸಿಟಿ ಕಂಟ್ರೋಲ್ದ ಸಬ್ ಇನ್ಸ್ಪೆಕ್ಟರ್ ರಂಗೇಗೌಡರ್ ಮಾಹಿತಿ ಕೊರ್ಪೇರು ತೆರೆಯೋನ್ಗ. ಸೊ ಏನು 100 ಮಾಡಿದ್ರೆ ಇಲ್ಲಿ ಬರ್ತದೆ. ಇಲ್ಲಿ ನಮ್ಮ ಸಾಗರ ವೆಹಿಕಲ್ಸ್ ಇದಾವಲ್ಲ, ಅದನ್ನು ನಾವು ಇಲ್ಲಿ ಮತ್ತೆ ಡಿಸ್ಪ್ಯಾಚರ್ ಸಿಸ್ಟಮ್, ಇದು ಡಿಸ್ಪ್ಯಾಚರ್ ಸಿಸ್ಟಮ್ಗೆ ಡಿಸ್ಪ್ಯಾಚ್ ಮಾಡಿ ಇಲ್ಲಿಂದ ಮತ್ತೆ ನಾವು ನಮ್ಮ ಸಾಗರ ವೆಹಿಕಲ್ಸ್ಗೆ ಇಮಿಡಿಯೇಟಾಗಿ ತಿಳಿಸ್ತೀವಿ. ಇದು ವಾಟ್ಸಪ್ ಗ್ರೂಪ್ ಹೊಸದು ಇಲ್ಲಿಗೆ ಹಾಕಿದ್ವಿ ನಾವು. ನಮ್ದು ಏನಿದೆ ಇದಿದೆಯಾ, ಇದು ಕಂಪ್ಲೇಂಟ್ ಬರ್ತಾ ಇರುತ್ತೆ. ಇದು ಗ್ರೀಟಿಂಗ್ಸ್ ಜಸ್ಟ್ ಇದರ ಕಂಪ್ಲೇಂಟ್ ಬಂದಾಗ ಅದು ಕನ್ಸರ್ನ್ ಆಫೀಸರ್ಗೆ ನಾವು ಕಳಿಸ್ತೇವೆ. ಇದು ಡಿಸ್ಪ್ಯಾಚರ್ ಸಿಸ್ಟಮ್, ಇದು ಸಪ್ರೇಟ್ ಇದೆ. ಇದು ಎಸ್ಪೆಷಲಿ ಫಾರ್ ಮೈ ಬೀಟ್ ಮೈ ಪ್ರೈಡ್ನಲ್ಲಿ ಈ ಥರ ಮೊನ್ನೆ ನೋಡ್ದಂಗೆ ನೀವು ಇದು ಸ್ಕ್ರೀನ್ ಸ್ಕ್ರಾಲ್ ಆಲ್ಮೋಸ್ಟ್ ನಮ್ಮ ಎಲ್ಲ ಸ್ಟೇಷನ್ದು 756 ಬೀಟ್ಸ್. ಆಲ್ಮೋಸ್ಟ್ ಅದರಲ್ಲಿ ಒಂದು 10 ಜನ ಇಲ್ಲಿ ಆಬ್ಸೆಂಟ್ ಅಂದರೆ ಸಿಕ್ಕಿದ್ದಾರೆ. ಸೊ ಆಲ್ಮೋಸ್ಟ್ 746 ಬೀಟ್ ನಮ್ಮದು ಕವರ್ ಆಗಿದೆ. ಎಲ್ಲರೂ ಗ್ರೂಪ್ ಇದ್ದಾರೆ, ಎಲ್ಲ ಇದು ಸ್ಟೇಷನ್ ವೈಸ್ ಇದೆ. ಇಂಡಿವಿಜುವಲ್ ಸ್ಟೇಷನ್, ಒಂದು ಸ್ಟೇಷನ್ಗೆ ಒಂದು ಮಿನಿಮಮ್ ಒಂದು 60 ಅಥವಾ 50 ಆ್ಯಾವ್ರೇಜ್ ಆಗಿ ಒಂದು ಸ್ಟೇಷನ್ ವೈಸ್ ಇದೆ. ಅದರಲ್ಲಿ ಓವರಾಲ್ ಆಗಿ 756 ಬರ್ತದೆ. ಈಗ ಒಂದೊಂದು ಗ್ರೂಪ್ನಲ್ಲಿ, ಈಗ ಸಪೋಸ್ ಮೂಡಬಿದ್ರೆ ಬಜ್ಪೆ ಬೀಟ್ ನಂಬರ್ 17ನಲ್ಲಿ ಆ ಗ್ರೂಪ್ನಲ್ಲಿ 50 ಮೆಂಬರ್ಸ್ ಇದ್ದಾರೆ. ಸರ್ ಹೇಳಿದ್ರೆ ಇನಿಷಿಯಲಿ 250 ಆಲ್ಮೋಸ್ಟ್, ಇಲ್ಲಾಂದರೆ 200 to 250 ಜನ ಇದ್ದಾರೆ. ಈಗ ಮಿನಿಮಮ್ ಆಗಿ 50 to 70 ಆ್ಯಾವ್ರೇಜಲ್ಲಿ ಇದ್ದಾರೆ. ಸೊ ಅವರು ಏನೇ ಕಂಪ್ಲೇಂಟ್ ನಮ್ಗೆ ಹಾಕಿದ್ರೆ ಅದನ್ನು ನಾವು ಇಲ್ಲಿ ಮಾನಿಟರ್ ಮಾಡಿ ಕನ್ಸರ್ನ್ ನಮ್ಮ ಆಫೀಸರ್ಸ್ಗೆ ಅಥವಾ ಡೈರೆಕ್ಟಾಗಿ PI ಅವ್ರಿಗೆ, PI ಕಂಟ್ರೋಲ್ ಯಾರು ಇನ್ಚಾರ್ಜ್ ಇರ್ತಾರೆ, ಸಬ್ ಸ್ಟೇಷನ್ ಇನ್ಚಾರ್ಜ್, ಅವ್ರಿಗೆ ಡೈರೆಕ್ಟಾಗಿ ನಾವು ಹೇಳ್ತಾ ಇದ್ದೀವಿ, ಮೆಸೇಜ್ ಕೊಡ್ತಾ ಇದ್ದೀವಿ. ಅದೇ ರೀತಿ ನಾವು ಇಲ್ಲಿಂದನೂ ಸಹ ಕಾಂಪೌಲ್ ಸಾಹೇಬ್ರಿಗೂ ಹಾಕಿದ್ದೀವಿ. ನಾವು ಕಾಂಪೌಲ್ ಸಾಹೇಬ್ರಿಗೂ ಒಂದು ಮೆಸೇಜ್ ಹಾಕ್ತೀವಿ. ಕಾಂಪೌಲ್ ಸಾಹೇಬ್ರು ನಿನ್ನೆ ಒಂದು ಮೆಸೇಜ್ ಬಂದಿತ್ತು ಈ ಟ್ರಾಫಿಕ್ದು. ಇದರಲ್ಲಿ ನಿನ್ನೆ ಒಂದು ಲೈವ್ ಎಕ್ಸಾಂಪಲ್ ಅಂತಂದರೆ, ನಿನ್ನೆ ಸಿಟಿಸನ್ಸ್ ಬಂದಿದ್ರು, ಹೇಳಿದ್ರು, ಅದು ಟ್ವಿಟರಲ್ಲಿ ಹಾಕಿದ್ದಾರೆ ಸರ್. ಟ್ವಿಟರ್ ಅವರೇ ಹಾಕಿದ್ರು. ಅವ್ರು ಇದು ಬರೋಕ್ಕಿಂತ ಮುಂಚೆ ಅವರು ಕಾವೂರು ಜಂಕ್ಷನ್ನಲ್ಲಿ ಈ ಝೀಬ್ರಾ ಕ್ರಾಸಿಂಗ್ ಮೇಲೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ ಪಾರ್ಕಿಂಗ್ ಆಗ್ತಾ ಇದ್ದಂತೆ. ಝೀಬ್ರಾ ಕ್ರಾಸಿಂಗ್ ಈಸ್ ಮೇಂಟೈನ್ ಓನ್ಲಿ ಫಾರ್ ಪೆಡೆಸ್ಟ್ರಿಯನ್ ಟು ಪಾಸ್ ಥ್ರೂ. ಸೊ ಅದಕ್ಕೆ ಇದು ಕಂಪ್ಲೇಂಟ್ ಅವ್ರು ರೈಸ್ ಮಾಡಿದ್ರು. ಇಮಿಡಿಯೇಟ್ ನಾವು ಆ್ಯಕ್ಷನ್ ಹಾಕಿ ಟ್ರಾಫಿಕ್ ನಾರ್ತ್ ಚಾರ್ಲಿ ಶ್ರೀ ಇವರು ಮೋಹನ್ ಕೊಠಾರಿ ಸರ್ ಅವ್ರಿಗೆ ಹಾಕಿದ್ವಿ, ಫೋನಲ್ಲೂ ಹೇಳಿದ್ವಿ ನಾವು. ಇಮಿಡಿಯೇಟಾಗಿ ಅದನ್ನು ಸಾಲ್ವ್ ಮಾಡಿದ್ದೀನಿ, ಅಲ್ಲಿ ಪೊಲೀಸ್ ಮೆನ್ ಡೆಬ್ಯೂಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದ್ದೀವಿ ಅಂತಲೂ ಹೇಳಿದರು. ಲೈವ್ ಎಕ್ಸಾಂಪಲ್. ಅವರು ವೈಸ್ ಗ್ರೂಪ್ಸ್ ಈಗ 756 ಒಂದೇ ಸಬ್ ಡಿವಿಷನಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ನಾವು ಮತ್ತೆ ಈ ಒಂದು ಗ್ರೂಪಲ್ಲಿ 256 ಮೆಂಬರ್ಸ್ ಮಾತ್ರ ಹಾಕಕ್ಕಾಗೋದು. ಅದರಲ್ಲಿ ನಮ್ದು 300 ಇದೆ ಒಂದು ಸಬ್ ಡಿವಿಷನಲ್ಲಿ. ಸೊ ಅದಕ್ಕೆ ಡಿವೈಡ್ ಮಾಡಿದ್ದೀವಿ ನಾವು. ಆಮೇಲೆ ಇನ್ನೂ ಒಂದು ಏನು ಸ್ಪೆಷಲಿ ಫೋಕಸ್ ಮಾಡಿದ್ದೀವಿ ಅಂದರೆ, ಉಳ್ಳಾಲ ಮತ್ತು ಈ ಕೋಸ್ಟಲ್ ಏರಿಯಾ ಏನಿದೆ ಸಬ್ ಡಿವಿಷನ್ ವೈಸ್, ಅದೊಂದು ಸಪ್ರೇಟ್ ಗ್ರೂಪ್ ಮಾಡಿದ್ದೀವಿ. ನಮ್ಮ ಉಳ್ಳಾಳ, ಅದೇ ರೀತಿ ಈ ಕಡೆ ಸೌತ್ ಸ್ಟೇಷನ್, ನಾರ್ತ್ ಸ್ಟೇಷನ್, ಬರ್ಕೆ, ಪಣಂಬೂರು ಎಲ್ಲ ಸೇರಿ, ಕಾವೂರು, ಅಲ್ಲ ಪಣಂಬೂರು, ಸೂರತ್ಕಲ್ ಆ್ಯಂಡ್ ಮುಲ್ಕಿ ಏನು ಕೋಸ್ಟಲ್ ಇದೆ, ಅದರ್ ಅಪಾರ್ಟ್ ಫ್ರಮ್ ಏನು ನಮ್ಮ ಲ್ಯಾಂಡ್ ಸೈಡ್ಸ್, ಅಪಾರ್ಟ್ ಫ್ರಮ್ ಲ್ಯಾಂಡ್ ಏರಿಯಾ, ಓನ್ಲಿ ಏನು ಓಷನ್ ಸಿ ಫೇಸಿಂಗ್ ಇದೆ ಒಂದು ಗ್ರೂಪ್ ಅಲ್ಲಿ ಇದ್ದಾರೆ. ಈಗ ಸಪೋಸ್ ನೋಡಿ, ಸೆಂಟ್ರಲ್ ಸಬ್ ಡಿವಿಷನ್ 2 ಅಂತಂದ್ರೆ ಇದರಲ್ಲಿ ಸೌತ್ ಸ್ಟೇಷನ್, ನಾರ್ತ್ ಸ್ಟೇಷನ್ ಮತ್ತೆ ಬರ್ಕೆ ಸ್ಟೇಷನ್ ಅವರಿದ್ದಾರೆ. ಆದ್ರೆ ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಮತ್ತೆ ಈ ಮೊನ್ನೆ ಒಂದು ಮೇಜರ್ ಆ ಥ್ರೆಟ್ ಎಲ್ಲ ಬಂತಲ್ಲ, ಬೈ ಸಿ ಬರ್ಬೋದು ಅಂತ. ಸೊ ಅವಾಗ ನಾವು ಸಾಹೇಬ್ರು ಇದರಲ್ಲಿ ಗ್ರೂಪಲ್ಲಿ ನಮ್ಮ ಹುಡುಗರು ಎಲ್ಲರಿಗೂ ಹಾಕಿದ್ರು, ನಿಮ್ಮ ಏನೇನು ಪಾಯಿಂಟ್ಸ್, ಲ್ಯಾಂಡಿಂಗ್ ಪಾಯಿಂಟ್ಸ್ ಆಗಲಿ ಅಥವಾ ಬೋಟ್ ಮೀನುಗಾರರಿಗೆ ಒಂದು ಸ್ವಲ್ಪ ತಿಳುವಳಿಕೆ ನೀಡಬೇಕು, ಅಪರಿಚಿತ ಇವ್ರಿಗೆ ಬಂದರೆ ಬೋಟು. ಸೊ ಡೈರೆಕ್ಟ್ಲಿ ಈಗ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇರ್ತಾರೆ ಸರ್, ಆಲ್ಮೋಸ್ಟ್ ನಮ್ಮದು VHF ಅಲ್ಲಿ ಅದು ಇದು ಎಲ್ಲ ಹೇಳ್ತಾ ಇರ್ತೀವಿ. ಬಟ್ ಅದು ರೂಟ್ ಲೆವೆಲ್ಗೆ ತಲುಪಲಿಕ್ಕೆ ಸ್ವಲ್ಪ ಕಷ್ಟ ಆಗೋದು, ಬಿಕಾಸ್ ಅವ್ರ ಡೇ ಇರ್ಬೋದು ಅಥವಾ ನೈಟ್ ಡ್ಯೂಟಿ ಇರ್ಬೋದು. ಸೊ ಒನ್ಸ್ ನಾವು ಡೈರೆಕ್ಟಾಗಿ ಸರ್ ಮೆಸೇಜ್ ಕೊಟ್ಟರೆ, ಸೊ ಇಟ್ ವಿಲ್ ಬಿ ಡೈರೆಕ್ಟ್ಲಿ ಇನ್ಫಾರ್ಮೇಷನ್ ವಿಲ್ ಬಿ ಗಾನ್ ಟು ದ ಪೊಲೀಸ್ ಬೀಟ್ ಕಾನ್ಸ್ಟೇಬಲ್ಸ್. ಸೊ ಇದು ನಮ್ಮ ಸಾಹೇಬ್ರದ್ದು ಒಂದು ಹೊಸ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಇದನ್ನು ಮತ್ತೆ
ಹೆಚ್ಚೆಚ್ಚಾಗಿ ಬರ್ತಾ ಇದೆ ಮೆಸೇಜ್ ನಮಗೆ. ನಮಗೂ ಒಂಥರ ಏನು ಹ್ಯಾಂಡಲ್ ಮಾಡಲಿಕ್ಕೂ ಚೆನ್ನಾಗಾಗ್ತಿದೆ. ನಾವು 24/7 ಕೆಲಸ ಮಾಡ್ತಾ ಇದ್ದೀವಿ.